ಈಗ ಇರೋ ಜಾಗ ಗೌರ್ಮೆಂಟ್ ಜಾಗನೇ ಬರುತ್ತೆ. ಈಗಿರೋ ಜಾಗ ಗೌರ್ಮೆಂಟ್ ಜಾಗ ಮತ್ತೆ ಇರೋದು 84. ಕೊರಟಗೆರೆ ತಾಲೂಕಿನ ಚಿನ್ನರಾಯನದುರ್ಗ ಹೋಬಳಿಯ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಧಿನಗರ ಗ್ರಾಮದ ಸಿದ್ದರಾಜು ಎಂಬುವರ ಗುಡಿಸಲಿನ ಮನೆಗೆ ಬೆಂಕಿ ತಗುಲಿ ಗುಡಿಸಲು ಸುಟ್ಟ ಘಟನೆ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಸಿದ್ದರಾಜುರವರ ಗುಡಿಸಲಿನ ಮನೆಗೆ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಹಂದ್ರಾಳ್ ನಾಗಭೂಷಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದವರು, ಕಳೆದ 3-4 ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಗಾಂಧಿನಗರ ಗ್ರಾಮದ ದುಸ್ಥಿತಿಯನ್ನು ನೋಡಿದ ನಾನು ಮತ್ತು ನನ್ನ ಸ್ನೇಹಿತರ ತಂಡ ಈ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ಸೈಟ್ ಇಲ್ದೇನೆ ಇರೋಂತವ್ರು ಎಷ್ಟು ಗುಡಿಸಲಿದ್ದಾವೆ? ಸೈಟ್ ಇಲ್ಲದೆ ಸ್ವಲ್ಪ ಜಾಗ ಇದೆ, ಆ ಜಾಗನೂ ಇಲ್ದೇ ಇರುವಂತ ಯಾರವ್ರ ಈಗಿರೋರೇ ಮನೆ ಜಾಗ ಇದಾವೆ. ಹಿಂದೆ ನಿವೇಶನ ಇಲ್ದೇನೆ ಇರೋಂತ ಸಂದರ್ಭದಲ್ಲಿ ಅವ್ರದೇ ಸ್ವಂತ ಜಾಗ, ಈಗೇನ್ ರೆವಿನ್ಯೂ ಜಾಗ ಏನಿದೆ ಅವ್ರ ಸ್ವಂತ ಜಾಗದಲ್ಲಿ ಏನಾದ್ರು ಮನೆ ನಿರ್ಮಾಣ ಮಾಡ್ಕೊಂಡಿದ್ರೆ 2 ಕುಂಟೆ ಜಮೀನನ್ನ ಅಲಿನೇಷನ್ ಮಾಡಿ ಇಒನೇ ಕೊಡುವಂತ ಸಂದರ್ಭಗಳು ಕೂಡ ಇದೆ. ಸಾಧ್ಯತೆ ಅನ್ನೋದಕ್ಕಿಂತ ನಾವು ಇವರು ಕೊಡೋದಕ್ಕೆ ಒಂದು ಇದೆ ಏನದು ಕೊಡುವಂತ ಅವಕಾಶ ಇದೆ. ಸೊ ಇಲ್ಲಿವರೆಗೂ ಕೂಡ ನೋಡಿ 30-40 ವರ್ಷದಿಂದ ಈ ಕುಟುಂಬಗಳು ಇಲ್ಲಿ ವಾಸ ಮಾಡ್ತಿದ್ದಾರೆ. ಯಾಕೆ ಯಾವ ಇಒ ಗಮನಕ್ಕೂ ಇದು ಹೋಗಿಲ್ವಾ? ಯಾವ ಪಿಡಿಒ ಗಮನಕ್ಕೂ ಹೋಗಿಲ್ವಾ? ಮತ್ತೆ ಆಮೇಲೆ ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್ ಕೆಲಸ ಯಾದ್ರು ಏನು ಬರ್ಬೇಕು, ಹಳ್ಳಿಗಳಿಗೆ ಬರ್ಬೇಕು. ಇಲ್ಲಿ ಯಾರು ಇಂಥ ಗುಡಿಸಲು ವಾಸದ ಮನೆಯಲ್ಲಿ ಇದ್ದಾರೆ, ಯಾರು ಸತ್ತಿದ್ದಾರೆ, ಯಾರು ಜನನ ಆಗಿದೆ, ಇವನ್ನೆಲ್ಲ ರಿಪೋರ್ಟ್ ಕೊಡುವಂತದ್ದು ಅಧಿಕಾರಿಗಳು ಮಾಡುವಂತ ಕೆಲಸಗಳು. ಇವೆಲ್ಲ ಸ್ಥಳೀಯ ಅಧಿಕಾರಿಗಳು ಮಾಡುವಂತ ಕೆಲಸ. ಎಲ್ಲದನ್ನು ತಹಶೀಲ್ದಾರರು ಮತ್ತೆ DC ಅವ್ರು ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಥಳೀಯ ಅಧಿಕಾರಿಗಳಾದಂತಹ ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತೆ ಪಿಡಿಒಗಳು ಏನಿದ್ದಾರೆ ಅವ್ರು ಮಾಡುವಂತ ಕೆಲಸಗಳಿವು. ತಹಶೀಲ್ದಾರ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ, ಸ್ಥಳೀಯ ಗ್ರಾಮ ಪಂಚಾಯತಿ ವತಿಯಿಂದ ಶಾಸಕರ ವಿಶೇಷ ಅನುದಾನದಡಿ ಹೆಚ್ಚುವರಿ ಮನೆಗಳನ್ನು ನಿರಾಶ್ರಿತರಿಗೆ ಮಂಜೂರು ಮಾಡಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿದ್ದೇನೆ. ತಹಶೀಲ್ದಾರ್ ನಹಿದಾ ಜಂಜಂ ರವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮತ್ತು ಈಗಾಗಲೇ ಈ ಗ್ರಾಮಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಸರ್ಕಾರದಿಂದ ನೀಡಬಹುದಾದ ಸೌಕರ್ಯಗಳನ್ನು ಶೀಘ್ರವೇ ಒದಗಿಸುವಂತೆ ಕೆಲಸವನ್ನು ಮಾಡುತ್ತೇನೆ ಎಂದು ನಮಗೆ ತಿಳಿಸಿದ್ದಾರೆಂದು ಹಂದ್ರಾಳ್ ನಾಗಭೂಷಣ್ ತಿಳಿಸಿದರು. ನಮಸ್ಕಾರ, ನಾನು ಹಂದ್ರಾಳ್ ನಾಗಭೂಷಣ್ ಅಂತ, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಜಿಲ್ಲಾ ಸಂಚಾಲಕ. ಕಳೆದ ಒಂದು 3-4 ದಿನಗಳಿಂದ ನಾನು ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ. ಏನಪ್ಪಾ ಅಂದ್ರೆ, ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಗಾಂಧಿನಗರದಲ್ಲಿ ಕೆಲವು ಒಂದು 8-10 ಕುಟುಂಬಗಳು ತುಂಬಾ ಮಳೆಗೆ ಸಿಲುಕಿ ಆ ಒಂದು ದುಸ್ಥಿತಿಯನ್ನ ನಾನು ಕೆಲವು ಮಾಧ್ಯಮಗಳಲ್ಲಿ ನೋಡಿದ್ದೆ. ಸೊ ಹಂಗಾಗಿ ಇವತ್ತು ಈ ಜಾಗಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಸ್ನೇಹಿತರುಗಳು ಕೂಡ ಬಂದ್ವಿ. ನಾನು ಈ ಸಂದರ್ಭದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ತಕ್ಷಣ ನಾನು ತಹಶೀಲ್ದಾರ್ ಅವ್ರಿಗೆ ಮಾತಾಡಿದೆ. ನೋಡಿ, ನಾನು ಹೇಳೋದು ಇಷ್ಟೇನೆ, ಈ ಕುಟುಂಬಗಳು ಸುಮಾರು 40-50 ವರ್ಷಗಳಿಂದನೂ ಕೂಡ ತಲತಲಾಂತರ ಸುಮಾರು 2 ತಲೆಮಾರಿನಿಂದನೂ ಕೂಡ ಇಲ್ಲೇ ಇದ್ದಾರೆ. 2 ತಲೆಮಾರಿನಿಂದನೂ ಕೂಡ ಇಲ್ಲಿ ಸ್ಥಳೀಯ ಆಡಳಿತ, ಗ್ರಾಮ ಪಂಚಾಯತಿ ಆಗ್ಬೋದು ಅಥವಾ ಏನು ಹೋಬಳಿ ಮಟ್ಟದ ನಾಡ ಕಚೇರಿಗಾಗ್ಬೋದು ಅಥವಾ ತಾಲ್ಲೂಕು ಮಟ್ಟದ ಅಧಿಕಾರಿಗಳಿಗಾಗ್ಬೋದು ಈ ಜನಗಳ ಸಮಸ್ಯೆ ಗೊತ್ತಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಮತ್ತಾಮೇಲೆ ಇಲ್ಲಿ ಮುಖ್ಯವಾಗಿ ಏನ್ ಕಾಣ್ತದೆ ಅಂತಂದ್ರೆ, ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಬಹಳ ಕಾಣ್ತಾ ಇದೆ. ಎಷ್ಟು ದಿನ ಈ ಜನಗಳು ಈ ಜಾಗದಲ್ಲಿ ಈ ರೀತಿಯಾಗಿ ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕ್ತಾ ಇದ್ದಾರೆ ಇಲ್ಲಿ. ಮತ್ತಾಮೇಲೆ ನಾನು ನೋಡಿ ಈ ತಾಯಿಯಂದ್ರು ಅಲ್ಲಿ ಒಳಗಡೆ ಕರ್ಕೊಂಡು ಹೋದ್ರು. ಕೆಲವು ಮನೆಗಳು ಈಗಾಗಲೇ ಎಲ್ಲ ಬಿದ್ದು ಸಾಕಷ್ಟು ತುಂಬಾ ದುಸ್ಥಿತಿಗೆ ತಲುಪಿದಾವೆ. ಆದ್ರೆ ಇಲ್ಲಿನ ವಿಲೇಜ್ ಅಕೌಂಟೆಂಟ್ ಆಗ್ಬೋದು ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಾಗ್ಬೋದು, ಇವ್ರ ಕೆಲಸ ಏನಪ್ಪಾ ಅಂತಂದ್ರೆ, ಪ್ರತಿದಿನ ಎಲ್ಲಾದ್ರೂ ಜಗಲಿ ಕಟ್ಟೆ ಮೇಲೆ ಹೋಗಿ ಮೀಟಿಂಗ್ ಮಾಡ್ಕೊಂಡು ಸಂಜೆ ಅವ್ರ ಮನೆಗೆ ಹೋಗುವಂತದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂತಂದ್ರೆ ನೋಡಿ, ಬರ್ಬೇಕು ವಿಲೇಜ್ ಅಕೌಂಟೆಂಟ್ ಕೆಲಸ ಮತ್ತೆ PDO ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ, ಇಲ್ಲಿ ಬರ್ಬೇಕು, ಯಾರು ಜನನ ಆಗಿದೆ ಇವತ್ತು ಊರಲ್ಲಿ ಅಥವಾ ಮರಣ ಆಗಿದೆ ಅಥವಾ ಯಾರು ಇವತ್ತು ಮನೆಗಳಲ್ಲಿ ಕಷ್ಟದಲ್ಲಿದ್ದಾರೆ, ಇಂಥವನ್ನ ಒಂದು ಪಟ್ಟಿನ ಮಾಡಿ ತಾಲೂಕು ಆಡಳಿತಕ್ಕೆ ಮತ್ತೆ ಜಿಲ್ಲಾಡಳಿತಕ್ಕೆ ವರದಿನ ಕಳಿಸುವಂತ ಕೆಲಸನ ಸ್ಥಳೀಯ ಆಡಳಿತಗಳು ಮಾಡ್ಬೇಕಾಗ್ತದೆ. ಆದ್ರೆ ಇಲ್ಲಿವರೆಗೂ ಕೂಡ ಈ ಜನಗಳನ್ನ ಈ ದುಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ಇದಕ್ಕೆ ನೇರ ಹೊಣೆ ಸ್ಥಳೀಯ ಆಡಳಿತಗಳು ಅಂತ ನಾನು ಈ ಸಂದರ್ಭದಲ್ಲಿ ಆರೋಪ ಮಾಡ್ತೀನಿ. ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ತುರ್ತಾಗಿ ಈ ಒಂದು ಕುಟುಂಬಗಳಿಗೆ
ಒಂದು ವಸತಿ ಸೌಲಭ್ಯವನ್ನ ಕಲ್ಪಿಸ್ಕೊಡ್ಬೇಕು ಅಂತ ನಮ್ಮ ಸಮಿತಿ ಒತ್ತಾಯ ಮಾಡ್ತದೆ. ಮತ್ತೆ ಆಮೇಲೆ ಒಂದು ವೇಳೆ ಏನಾದ್ರೂ ಮುಂದಿನ ದಿನಗಳಲ್ಲೂ ಕೂಡ ತಾಲೂಕು ಆಡಳಿತ ಅಥವಾ ಸ್ಥಳೀಯ ಆಡಳಿತಗಳು ಈ ಕುಟುಂಬಗಳ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನ ತೋರಿದ್ದೇ ಆದಲ್ಲಿ ನಮ್ಮ ಸಮಿತಿ ಏನು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಹಮ್ಮಿಕೊಳ್ತದೆ ಅಂತ ನಾನು ಇನ್ನೊಂದು ಮುಖ್ಯವಾದಂತ ವಿಷಯ ಏನ್ ಹೇಳೋದು ಅಂತಂದ್ರೆ, ಈ ನಮ್ಮ ಮಾಧ್ಯಮ ಮಿತ್ರರು ಏನಿದ್ದಾರೆ ಇಂಥ ನ್ಯೂಸ್ಗಳು ಮಾಡೋದ್ರಿಂದ, ಎಸ್ಪೆಷಲಿ ನಮ್ಮ ತುಮಕೂರು ಚಾನೆಲ್ನವರು, ನಮ್ಮ ಉದಯವಾಣಿ ಅಥವಾ ನಮ್ಮ ವಿಜಯ ಕರ್ನಾಟಕ, ಕೆಲವು ಎಲ್ಲ ಪತ್ರಿಕೆಗಳು, ನಾವು ಆ ಪತ್ರಿಕೆ ಈ ಪತ್ರಿಕೆ ಅಂತಲ್ಲ, ನಾನು ಏನು ಕಂಡಂತೆ ಕೊರಟಗೆರೆ ತಾಲೂಕಲ್ಲಿ ಸಾಕಷ್ಟು ಇಂಥ ಏನು ಯಾರಿಗೆ ಜನಪರವಾದಂತ ಸಮಸ್ಯೆಗಳು ಆದ ತಕ್ಷಣ ನಮ್ಮ ಮಾಧ್ಯಮ ಮಿತ್ರರು ಖಂಡಿತವಾಗಿ ಸುದ್ದಿ ಮಾಡೋದ್ರ ಮುಖಾಂತರ ಮಲಗಿರುವಂತ ಆಡಳಿತಗಳನ್ನ ಎಚ್ಚರಗೊಳಿಸ್ತಾರೆ. ಸೊ ಹಂಗಾಗಿ ನಾನು ಈ ಮೂಲಕ ನಾನು ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಾನು ನಿಜವಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶಿವರಾಮಯ್ಯ ಮಾತನಾಡಿ, 3-4 ದಿನಗಳ ಹಿಂದೆ ಗುಡಿಸಲು ಸುಟ್ಟು ನಾಶವಾದ ಸಂತ್ರಸ್ತ ಸಿದ್ದರಾಜು ಮನವಿ ಸ್ಪಂದಿಸಿ, ನಾನು ವೈಯಕ್ತಿಕ ಧನ ಸಹಾಯ ಮಾಡುವುದರ ಜೊತೆಗೆ ಹೊಸದಾಗಿ ಅಂಬೇಡ್ಕರ್ ವಸತಿ ಯೋಜನೆಯಡಿ ಮನೆ ಮಂಜೂರು ಮಾಡಿಕೊಡಲು ತಾಲೂಕು ಪಂಚಾಯಿತಿ ಇಒ ದೊಡ್ಡಸಿದ್ದಯ್ಯನವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಸಮಸ್ಯೆ ತಿಳಿಸಿದ ವೇಳೆ ಇಒ ಈ ಆರ್ಥಿಕ ವರ್ಷದಲ್ಲಿ ಮನೆ ಮಂಜೂರು ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಏನೀಗ 3 ದಿನ ಹಿಂದೆಗಡೆ ಹಬ್ಬದ ದಿನ ಗುಡಿಸಲು ಸುಟ್ಟೋಯ್ತು, ಮನಗಂಡಿದ್ದೀವಿ. ನಾವು ಹಿಂದಾಲೆ ವಸತಿಯರ ಪಟ್ಟಿಯಲ್ಲಿ ಗುಡಿಸ್ಲಕ್ಕೆ ಇರ್ತಕ್ಕಂಥವ್ರು ಎಲ್ಲ ಇದ್ದಾರೆ. ಈಗಾಗಲೇ ಮನೆ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಹೆಚ್ಚುವರಿಯಾಗಿ ಅವರು ಏನು ಅಂಬೇಡ್ಕರ್ ವಸತಿ ಯೋಜನೆಗೆ ಮನೆಯನ್ನು ಮಂಜೂರಾತಿ ಕೊಟ್ಟಿದ್ದಾರೆ. ನಾವು ಇಒ ಹತ್ರನೂ ಮಾತಾಡಿದೆ. ಅವರು ಈ ಆರ್ಥಿಕ ವರ್ಷದಲ್ಲಿ ಈಗ ಅವರಿಗೆ ಇನ್ನೇನೋ 1 ತಿಂಗಳೊಳಗೆ ಎಲ್ಲ ಗುಡಿಸ್ಲಿಗೂ ವರ್ಕ್ ಆರ್ಡರ್ ಕೊಡಕ್ಕೆ ಆದೇಶವನ್ನು ಇದು ಮಾಡಿದ್ದಾರೆ. ಈಗ ನಮ್ಗಾಲೆ ಹೆಚ್ಚುವರಿಯಾಗಿ ಮನೆಗಳು ಕೊಟ್ಟಿರೋದ್ರಿಂದ ಅಷ್ಟು ಜನಕ್ಕೂ ಎಲ್ಲ ದಲಿತ ಕುಟುಂಬಗಳಿಗೆ ಈಗ ಮನೆಗಳನ್ನು ಮಂಜೂರಾತಿ ಗ್ರಾಮ ಪಂಚಾಯಿತಿಯಿಂದ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಗ್ರಾಮದ ಗುಡಿಸಲು ಮನೆಯ ನಿವಾಸಿ ಸಿದ್ದರಾಜು ಮಾತನಾಡಿ, ನಾವು ಗುಡಿಸಲಲ್ಲಿ ಸೀಮೆ ಎಣ್ಣೆ ದೀಪದ ಬೆಳಕಿನಿಂದ ರಾತ್ರಿಡೀ ಜೀವನ ಸಾಗಿಸುತ್ತಿದ್ದೆವು. ಗುಡಿಸಲಿನಲ್ಲಿ ಯಾರು ಇಲ್ಲದ ವೇಳೆ ಅನಾಹುತವಾಗಿದೆ. ನಾವು ಕೂಲಿ ಕೆಲಸಕ್ಕೆ ಹೋಗಿದ್ದೆವು. ಕೆಲಸ ಮಾಡುತ್ತಿದ್ದಾಗ ನಮ್ಮೂರಿನ ಯುವಕ ನನಗೆ ಫೋನ್ ಮಾಡಿ ಗುಡಿಸಲು ಹತ್ತಿ ಉರಿಯುತ್ತಿರುವ ಬಗ್ಗೆ ತಿಳಿಸಿದರು. ತಕ್ಷಣವೇ ನಾನು ಬಂದು ನೋಡಿದಾಗ ಗುಡಿಸಲು ಸುಟ್ಟು ಹೋಗಿತ್ತು. ಗುಡಿಸಲಿನಲ್ಲಿದ್ದ 2 ಚೀಲ ರಾಗಿ ಮತ್ತು ಬಟ್ಟೆ ಸುಟ್ಟು ಹೋಗಿದ್ದವು. 2-3 ವರ್ಷದ ಹಿಂದೆಯೇ ಆಶ್ರಯ ಯೋಜನೆಯಲ್ಲಿ ಮನೆ ಮಂಜೂರು ಮಾಡಿಕೊಡಲು ಗ್ರಾಮ ಪಂಚಾಯಿತಿಗೆ ಅರ್ಜಿ ಕೊಟ್ಟಿದ್ದೇನೆ. ಆದರೆ ಈವರೆಗೂ ನಮಗೆ ಮನೆ ಮಂಜೂರು ಮಾಡಿಕೊಟ್ಟಿಲ್ಲ ಎಂದು ಅಳಲು ತೋಡಿಕೊಂಡರು. ನಮ್ಮ ಹೆಸರು ಸಿದ್ದರಾಜು ಸರ್. ಗುಡ್ಲು ದೀಪ ಬುಟ್ಟಿ ಹಚ್ಚಿಕ್ಕಿದೆ ಸರ್, ಹೊತ್ಕೊಂಡು ಉರಿತು ಸರ್. ನಾನು ಮನೆ ಹತ್ರ ಇರಲಿಲ್ಲ ಸರ್, ಎಲ್ಲ ಕೂಲಿ ಹೋಗಿದೆ ಸರ್. ಬರುವಾಗ ಈ ಥರ ಆಗಿತ್ತು. ಎಲ್ಲ ನಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರೆಲ್ಲ ಇದನ್ನ ಮಾಡಿದ್ರು ಸರ್. ಒಂದು ಬಟ್ಟೆಗಳು ಬೆಂದೋಗಿದ್ದಾವೆ. ತಿರ್ಗಾ ಆಮೇಲೆ ಇದು ರಾಗಿ ಚೀಲ 1-2 ಚೀಲಕ್ಕೆ ಅಬ್ರಾಯಿಸಿತ್ತು. ಅವನ್ನೆಲ್ಲ ಎತ್ತಿಕ್ಕಿ ಬೇರೆ ಚೀಲಕ್ಕೆ ಹಾಕಿದ್ದೀನಿ ಸರ್. ಅದಕ್ಕೆ 1-2 ಚೀಲದಾಗೆ ತಿರ್ಗಾ ಮತ್ತೆ ನನಗೆ ಅಧಿಕಾರಿಗಳು, ತಹಸೀಲ್ದಾರರು, ನಮ್ಮ ಅಧ್ಯಕ್ಷರು ಬಂದು ಮನೆ ಹಾಕ್ಸ್ಕೊಡ್ತೀವಿ ಅಂತ ಹೇಳಿ ಇದು ಮಾಡಿಕೊಟ್ಟು ಎಲ್ಲ ಬಂದ್ಮೇಲೆ ಹಾಕ್ಸ್ಕೊಡ್ತೀನಪ್ಪ ಅಂತ ಹೇಳಿದ್ದಾರೆ ಸರ್. ಅಷ್ಟು ಹೇಳಿದರು. ಟಾರ್ಪಲ್ ಎಲ್ಲ ಕೊಟ್ಟಿದ್ದಾರೆ ಸರ್. ನಮಗೆ ಅವರು ಇವ್ರು ಬಂದು ನಮಗೆ ರೇಷನ್ ಟಾರ್ಪಲ್ ಎಲ್ಲ ಕೊಟ್ಟಿದ್ದಾರೆ. ಮನೆ ಹಾಕಿಸ್ಕೊಡ್ತೀವಿ. ದವಸ ಧಾನ್ಯ ಏನಾದ್ರು ಬೆಂದಿರಾ ಅಂತ ಬೆಂದಿದ್ಯಾ? ಒಂದು ಅರ್ಧ ಚೀಲ 2 ಮೂಟೆ ಏನೋ ಬೆಂದಿದೆ ಸರ್. ಬಟ್ಟೆಗಳೆಲ್ಲ ಬೀರಲ್ಲಿ ಬಟ್ಟೆ ಎಲ್ಲ ಸುಟ್ಟೋಗಿದ್ದಾವೆ. ಪಾತ್ರೆ ಸಾಮಾನು ಎಲ್ಲ ಸುಟ್ಟೋಗಿದೆ. ಮನೆ ಏನು ನೆಕ್ಸ್ಟ್ ಇದ್ರಲ್ಲಿ ನಿಮಗೆ ಮನೆ ಹಾಕಂಗ್ ಕೊಡ್ತೀವಿ, ಅದನ್ನ ಫಲಾಫಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೀರಭದ್ರಯ್ಯ ಮಾತನಾಡಿ, ನಾನು ಗ್ರಾಮ ಪಂಚಾಯಿತಿ ಪಿಡಿಒ ಆಗಿ ಬಂದು 20 ದಿನಗಳಾಗಿದೆ. ಈಗಾಗಲೇ ತಹಶೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಇಒ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. 8 ವರ್ಷಗಳ ಹಿಂದೆಯೇ ಮನೆ ಪಟ್ಟಿ ಮಾಡಿ ತಾಲೂಕು ಪಂಚಾಯಿತಿಗೆ ಕೊಟ್ಟಿದ್ದಾರೆ ಎಂದು ನನಗೆ ಮಾಹಿತಿ ತಿಳಿದು ಬಂದಿದೆ. ನಾನು ಈ ಪಂಚಾಯಿತಿಯಲ್ಲಿ ಅಧಿಕಾರ ವಹಿಸಿಕೊಂಡ ಮೇಲೂ ಹೊಸದಾಗಿ ಗುಡಿಸಲು ಮನೆಗಳ ಪಟ್ಟಿಯನ್ನು ತಾಲೂಕು ಪಂಚಾಯಿತಿ ಇಒ ದೊಡ್ಡಸಿದ್ದಯ್ಯನವರಿಗೆ ಕಳುಹಿಸಿಕೊಟ್ಟಿದ್ದೇನೆ. ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಮನೆ ಮಂಜೂರು ಮಾಡಿಕೊಡಲು ಮೇಲಾಧಿಕಾರಿಗಳಿಗೆ ತಿಳಿಸುತ್ತೇನೆ ಎಂದು ಹೇಳಿದರು. ನಾನು ಇಲ್ಲಿಗೆ ಬಂದು 15-20 ದಿವಸ ಹೊಸದಾಗಿ ಬಂದಿದ್ದೀನಿ. ನಾನು ಪಿಡಿಒ ಆಗಿ ಇಲ್ಲೇ ಇದು ಮನೆ ಸುಟ್ಟೋದ ವಿಷಯ ಗೊತ್ತಾಗಿ ನಾವು ವಿಎ ಎಲ್ಲ ಭೇಟಿ ಕೊಟ್ಟು ಅದಕ್ಕೆ ವರದಿ ಕೊಟ್ಟಿದ್ದೀವಿ. ಹಿಂದೆ ಪಂಚಾಯತಿನಲ್ಲೂ ಎಲ್ಲ ವಸತಿ ರೈತರ ಪಟ್ಟಿ ಮಾಡಿ ಈಗಾಗಲೇ ಈ ಆಫೀಸಿಗೆ ಎಷ್ಟು ವರ್ಷಗಳಿಂದ ಸರ್? 8 ವರ್ಷದಿಂದ 5-6 ವರ್ಷದಿಂದಲೇ ಪಟ್ಟಿ ಮಾಡಿದ್ರು ಸರ್. ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಗುಡಿಸ್ತಿದ್ವು ಅಂತ ಕೊಟ್ಟಿದ್ದಾರೆ. ಈಗಲೂ ಇನ್ನೂ ಒಂದು ಪಟ್ಟಿ ಮಾಡಿ ನಾನು ಕೊಟ್ಟಿದ್ದೀನಿ. 5 ವರ್ಷದ ಹಿಂದೆ ಕೊಟ್ಟಂತ ಪಟ್ಟಿ ಇಲ್ಲಿನವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಅಲ್ವಾ ಸರ್? ಕೆಲವು ಆಗಿದಾವೆ, ಅದರಲ್ಲಿ ಆಗಿದಾವೆ ಅಂತ ಹೇಳ್ತಾರೆ ಸರ್. ಕೆಲವು ಮನೆಗಳೆಲ್ಲ ಆಗಿದಾವೆ ಅಂತ ಸಿಬ್ಬಂದಿ ಎಲ್ಲ ಹೇಳಿ. ಈಗ ಮೊನ್ನೆ ಮನೆ ಪತ್ರಗಳು ಹಕ್ಕು ಪತ್ರಗಳನ್ನ ವಿತರಣೆ ಮಾಡಿದ್ರಲ್ಲ, ಆ ಟೈಮಲ್ಲಿ ಈ ಒಂದು ಗ್ರಾಮಕ್ಕೆ
ಯಾವ್ದೇ ತರ ಮನೆ ಮಂಜೂರಾಗಿಲ್ಲ ಸರ್? ಇನ್ನು ಈಗ ಮನೆ ಬಂದಿದ್ದಾವೆ, ದೇವರಾಜ ಅರಸು ಇದರಲ್ಲಿ ಮನೆ ಬಂದಿದ್ದಾವೆ. ಈಗ ಇಲ್ಲೇನು ಹೇಳಿದಾವೆ, ಈಗ ಅವನ್ನ ಹಾಕ್ಬಿಟ್ಟು ಕೊಡ್ತೀವಿ ಸರ್. ಈಗ ಆಯ್ಕೆ ಮಾಡಿ ಇವನ್ನೇ ಪಟ್ಟಿ ಸೇರಿಸಿ ಕೊಡ್ತೀವಿ. ಈ ಊರಲ್ಲಿ ಎಷ್ಟು ಜನಕ್ಕೆ ಮನೆ ಇಲ್ಲ ಸರ್? ಒಂದು 8 ಜನಕ್ಕೆ ಇಲ್ಲ ಸರ್. ಅಂದ್ರೆ ಮತ್ತೆ ಸೈಟ್ಗಳು ಗುಡಿಸಲೇ ಒಂದು 3-4 ಗುಡಿಸ್ತಿದ್ದಾವೆ. ಇನ್ನ ವಸತಿ ಅದೇ ಕುಟುಂಬಗಳು ಜಾಸ್ತಿ ಹೆಚ್ಚುವರಿ ಇರೋದ್ರಿಂದ ಅವ್ರಿಗೆ ಮನೆಗಳ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಹಂದ್ರಾಳ್ ನಾಗಭೂಷಣ್, ನಟರಾಜ್, ಮಂಜುನಾಥ ಮತ್ತು ಪದಾಧಿಕಾರಿಗಳು ಹಾಗೂ ಕರ್ನಾಟಕ ರಣಧೀರರ ವೇದಿಕೆಯ ತಾಲೂಕು ಅಧ್ಯಕ್ಷ ಮಂಜುನಾಥ್ ಎಂಎನ್, ಬುಕ್ಕಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವರಾಮಯ್ಯ, ಪಿಡಿಒ ವೀರಭದ್ರ ರಾಧ್ಯ, ಗ್ರಾಮದ ಹಿರಿಯ ಮುಖಂಡರು, ಸ್ಥಳೀಯ ನಿವಾಸಿಗಳು ಹಾಜರಿದ್ದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ.